ಅತಿಥಿಗಳಾಗಿ ನಮ್ಮೊಂದಿಗಿರುವವರು ನಮ್ಮ ಶಾಲಾ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ಎಂದು ಹೇಳಲು ತುಂಬ ಸಂತೋಷವಾಗ್ತದೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ತಾರಾನಾಥ್ ಗಟ್ಟಿ, ತಾಂತ್ರಿಕಾಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮಂಗಳೂರು. ಹಾಗೂ ಇನ್ನೋರ್ವ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀಮತಿ ಸವಿತಾ ಗಟ್ಟಿ, ಪ್ರಸ್ತುತ ಕೊಣಾಜೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದು ಈ ಒಂದು ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿಸಿಕೊಳ್ತೇನೆ. ಕಿಲಾಂಡ ಮಂಡಲದೊಳು ರೂಪ ತಾಳಿ, ಅದರೊಳಗೆ ಆನಂದ ದೀಪವ ಬೀರಿ, ಅನುರೇನು ತೃಣಕಾಷ್ಟವೆಲ್ಲವ ಸೇರಿ, ಪರಮಾತ್ಮ ರೂಪನೇ ನಮಿಪೇವು ಬಾಗಿ. ಅಖಿಲಾಂಡ ಮಂಡಲದೊಳು ರೂಪ ತಾಳಿ, ಅದರೊಳಗೆ ಆನಂದ ದೀಪವ ಬೀರಿ, ಮನುಜನ ದಿನಪಾನ ತಾರೆಯನೆಲ್ಲ, ಧರೆಯೊಳಗೆ ತೋರುವ ಪ್ರಾಣಿಯನೆಲ್ಲ, ಅನುದಿನವೂ ಎಡೆಬಿಡದೆ ಕಾಯುವರಾರು, ಅವಗೆಮ್ಮ ಕಾಣಿಕೆ ನೀಡುವ ಬಾರು. ಅಖಿಲಾಂಡ ಮಂಡಲದೊಳು ರೂಪ ತಾಳಿ, ಅದರೊಳಗೆ ಆನಂದ ದೀಪವ ಬೀರಿ, ಅನುರೇನು ತೃಣಕಾಷ್ಟವೆಲ್ಲವ ಸೇರಿ, ಪರಮಾತ್ಮ ರೂಪನೇ ನಮಿಪೇವು ಬಾಗಿ. ಪರಮಾತ್ಮ ರೂಪನೇ ನಮಿಪೇವು ಬಾಗಿ. ಪರಮಾತ್ಮ ರೂಪನೇ ನಮಿಪೇವು ಬಾಗಿ. ಉತ್ಸವದ ಈ ಶುಭ ಸಮಾರಂಭಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಸಂಸ್ಕೃತದಲ್ಲೊಂದು ಮಾತಿದೆ, ಅತಿಥಿ ದೇವೋಭವ. ಇಂದು ಈ ವೇದಿಕೆಯನ್ನು ಅಲಂಕರಿಸಿರುವ ಶ್ರೀಯುತ ತಾರನಾಥ ಗಟ್ಟಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ, ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ, ಹಾಗಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮಹನೀಯರೇ, ವಿದ್ಯಾಭಿಮಾನಿಗಳಾದ ಸಭಾಸದರೇ, ಶಿಕ್ಷಕೇತರ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ 2018-19ನೇ ಸಾಲಿನ ನಮ್ಮ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ಶಾಲಾ ಆಡಳಿತ ಮಂಡಳಿ ಮಂಗಳೂರಿನ ಗಣಪತಿ ಆಂಗ್ಲ ಮಾಧ್ಯಮ ಶಾಲೆ, ಗಣಪತಿ ಪದವಿ ಪೂರ್ವ ಕಾಲೇಜು ನಡೆಸುತ್ತಿರುವ ಪ್ರತಿಷ್ಠಿತ ಸಾರಸ್ವತ ವಿದ್ಯಾಸಂಸ್ಥೆಯು 1946ರಲ್ಲಿ ಸೋಮೇಶ್ವರ ಗ್ರಾಮೀಣ ಪರಿಸರದಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ದಕ್ಷತೆಯಿಂದ ನಡೆಸಿಕೊಂಡು ಬರುತ್ತಿದೆ. ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಮಹೇಶ್ ಎಲ್ ಭಂಡಾಲ್ ಹಾಗೂ ಸಾರಸ್ವತ ವಿದ್ಯಾಸಂಸ್ಥೆಯ CEO ಹಾಗೂ ನಮ್ಮ ಶಾಲಾ ಸಂಚಾಲಕರು ಆಗಿರುವ ಶ್ರೀ ಎಸ್ ರಾಮಚಂದ್ರ ರಾವ್ ಇವರ ದಕ್ಷ ಮಾರ್ಗದರ್ಶನದಲ್ಲಿ ಶಾಲಾಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಶಾಲಾ ಸಿಬ್ಬಂದಿ, ಮುಖ್ಯೋಪಾಧ್ಯಾಯರನ್ನು ಸೇರಿ 8 ಜನ ಕಾಯಂ ಶಿಕ್ಷಕರು, ಒಬ್ಬರು ತಾತ್ಕಾಲಿಕ ಶಿಕ್ಷಕರು, 4 ಜನ ಶಿಕ್ಷಕೇತರ ಸಿಬ್ಬಂದಿಗಳಿದ್ದು ಅದರಲ್ಲಿ 3 ಜನ ಕಾಯಂ ಶಿಕ್ಷಕೇತರ ಸಿಬ್ಬಂದಿಯಾಗಿದ್ದು ಒಬ್ಬರು ತಾತ್ಕಾಲಿಕ ಶಿಕ್ಷಕೇತರ ಸಿಬ್ಬಂದಿಯಾಗಿರುತ್ತಾರೆ. ಅದೇ ರೀತಿ ಇಲಾಖೆಯಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಹೊಂದಿದ್ದು ಅದರ ಅನುಮೋದನೆ ಇಲಾಖಾ ಹಂತದಲ್ಲಿ ಬಾಕಿ ಇರುತ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆಯಲ್ಲಿ ಒಟ್ಟು 237 ವಿದ್ಯಾರ್ಥಿನಿಯರಿದ್ದು 8ನೇ ತರಗತಿಯಲ್ಲಿ A ಮತ್ತು B ಸೆಕ್ಷನ್ಸ್ ಸೇರಿ 63 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ A ಮತ್ತು B ಯಲ್ಲಿ ಒಟ್ಟು 94 ವಿದ್ಯಾರ್ಥಿಗಳು, 10ನೇ ತರಗತಿಯಲ್ಲಿ A ಮತ್ತು B ಒಟ್ಟು ಸೇರಿ 83 ವಿದ್ಯಾರ್ಥಿನಿಯರಿದ್ದು ಒಟ್ಟು 237 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುತ್ತಾರೆ. ಮಕ್ಕಳಲ್ಲಿ ಕರ್ತವ್ಯ ಪಾಲನೆ, ಮುಂದಾಳುತನ, ಜವಾಬ್ದಾರಿಯ ಅರಿವನ್ನು ಉಂಟು ಮಾಡುವ ಉದ್ದೇಶದಿಂದ ಆನಂದಾಶ್ರಮ ಶಾಲೆಯ ಪರಂಪರೆಯಂತೆ ಪ್ರತಾಪ್ ಗೃಹ, ಶಿವಾಜಿ ಗೃಹ, ಠಾಗೂರ್ ಗೃಹ, ಸುಭಾಷ್ ಗೃಹ ಎಂಬ 4 ಗೃಹಗಳಾಗಿ ವಿಂಗಡಿಸಿ ಗೃಹ ಅಧ್ಯಾಪಕರ ನೇತೃತ್ವದಲ್ಲಿ ಶಿಸ್ತು ಪಾಲನೆ, ವಠಾರ ಶುಚಿತ್ವ, ವಾಲ್ ಮ್ಯಾಗಝಿನ್ ಮುಂತಾದ ಕೆಲಸ ಕಾರ್ಯಗಳನ್ನು ಪರ್ಯಾಯ ಕ್ರಮದಿಂದ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. ಶಾಲಾ ಫಲಿತಾಂಶ 2018ರ ಮಾರ್ಚ್ SSLC ಪರೀಕ್ಷೆಯಲ್ಲಿ 93 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಶಾಲೆಗೆ 82% ಫಲಿತಾಂಶ ಬಂದಿರುತ್ತದೆ. ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ವಿ. ಮಂಗಳ ಕ್ರೀಡಾಂಗಣದಲ್ಲಿ ನಡೆದಂಥ ಈ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ನಮಗೆ ದಾನಿಗಳಿಂದ ಸುಮಾರು 96,000 ರೂಪಾಯಿಗಳಷ್ಟು ಹಣ ನಮಗೆ ಸಂಗ್ರಹಣೆ. ಇದು
ಪ್ರತ್ಯೇಕ ವಿದ್ಯಾನಿಧಿಯನ್ನು ಬಿಟ್ಟು ಕ್ರೀಡಾಕೂಟಕ್ಕಂತೇಳಿ ಸಂಗ್ರಹವಾದಂಥ ಹಣ, ಇದರ ಲೆಕ್ಕಾಚಾರವನ್ನು ನಾನು ಈಗ ಆಲ್ರೆಡಿ ರಕ್ಷಕ ಶಿಕ್ಷಕರ ಸಂಘದ ಸಭೆಯನ್ನು ಕರೆದು ಅದರ ಲೆಕ್ಕಾಚಾರಗಳನ್ನು ಮುಂದಿಟ್ಟು ಅದರಲ್ಲಿ ಹಣ ಉಳಿಕೆ ಆಗಿದೆ. ಉಳಿಕೆಯಾದಂಥ ಹಣವನ್ನು ವಿದ್ಯಾನಿಧಿಗೆ ನಾವು ಬಳಕೆ ಮಾಡ್ಬೋದು ಅಂತಕ್ಕಂಥ ತೀರ್ಮಾನವನ್ನು ರಕ್ಷಕ ಶಿಕ್ಷಕ ಸಂಘದಲ್ಲಿ ನಾವು ತಗೊಂಡಿದ್ದೇವೆ. ಆ ದಿನ ಅಧ್ಯಕ್ಷರಿರಲಿಲ್ಲ, ಬಟ್ ಅವ್ರಿಗೆ ಹೇಳಿದೆ, ಉಪಾಧ್ಯಕ್ಷರ ನೇತೃತ್ವದಲ್ಲಿ ಆ ಒಂದು ಕಾರ್ಯವನ್ನು ನಾವು ಮಾಡಿದ್ದೆವು. ಹಾಗಾಗಿ ನಮಗೆ ಆ ಒಂದು ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದು ನಮ್ಮ ಕೃಷ್ಣ ಪಾಡ್ಕ ನಾನು ಇಲ್ಲಿ ಸ್ಮರಿಸ್ಕೊಳ್ತೇನೆ. ಯಾಕಂದರೆ ಅವರು ಪಾಪ ಬ್ಯುಸಿ ಇರ್ತಾರೆ, ಇಡೀ ದಿನ ಯಾವಾಗ ಕರಿತೀವೋ ಹಾಗೆ ಬಂದು ನಮಗೆ ಇಡೀ ದಿನ ನಮ್ಮೊಂದಿಗಿದ್ದು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು PTA ಅಧ್ಯಕ್ಷರು ಸಹ ನಮಗೆ ಆ ದಿನ ನಮ್ಮೊಟ್ಟಿಗಿದ್ದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಹಳೆಯ ವಿದ್ಯಾರ್ಥಿ ಸಂಘ ಮತ್ತು ಅದರ ಎಲ್ಲ ಪದಾಧಿಕಾರಿಗಳು ಈ ನಮ್ಮ ಕ್ರೀಡಾಕೂಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಎಲ್ಲ ಆಡಳಿತ ಮಂಡಳಿಯೂ ಸಹ ಸಂಪೂರ್ಣ ಒಂದು ಬೆಂಬಲವನ್ನು ಕೊಟ್ಟಿದ್ದರಿಂದಾಗಿ ಆ ಒಂದು ಕ್ರೀಡಾಕೂಟ ಅಂತಕ್ಕಂಥದ್ದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಈ ವರ್ಷದ ಈ ಶೈಕ್ಷಣಿಕ ಸಾಲಿನಲ್ಲಿ ಈ ನಡೆದಂಥ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ನೀಡಿದಂಥ ನಮ್ಮ ಶಾಲಾ ಆಡಳಿತ ಮಂಡಳಿ, ರಕ್ಷಕ ಶಿಕ್ಷಕ ಸಂಘ, ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾಭಿಮಾನಿಗಳಿಗೂ ನಮಗೆ ಸಹಕಾರ ನೀಡಿದಂಥ ಎಲ್ಲ ದಾನಿಗಳಿಗೂ ಸಹ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನಗದು ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ. ಈ ಪುರಸ್ಕಾರವನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ತಾರನಾಥ್ ಗಟ್ಟಿ, ಶಾಲಾ ಹಳೆ ವಿದ್ಯಾರ್ಥಿ ತಾಂತ್ರಿಕ ಅಧಿಕಾರಿ, ಸಹಾಯಕ ಕೃಷಿ ಇಲಾಖೆ ಮಂಗಳೂರು ಇವರು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಗೆಟಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸೆಪ್ಟೆಂಬರ್ ಎಕ್ಸಾಮಿನೇಷನ್ 8ನೇ ತರಗತಿಯಿಂದ ತೃಪ್ತಿ N2B, ಸುಬ್ರಹ್ಮಣ್ಯ N2A, ಒಂಬತ್ತನೇ ತರಗತಿಯಿಂದ ತನುಶ್ರೀ 9A, ದಿಶಾ 9B, ರಿಷಾ 9B, ರಂಜಿತಾ 10B, ಹಶ್ಮಿತಾ 10A, ಯಶಸ್ವಿ 10B, ಪ್ರತೀಕ್ಷಾ 10B. ಒಂಬತ್ತು ಎ ಇಂದ ಚೇತನ್ ಮತ್ತು ನಯನ. ಒಂಬತ್ತು ಬಿ ಇಂದ ಐಶ್ವರ್ಯ, ಜಿಜಿ ಮತ್ತು ಗೌತಮಿ. ಹತ್ತು ಎ ಇಂದ ಚೈತ್ರ ಕೆ ಮತ್ತು ಸುರಕ್ಷಾ. ಹತ್ತು ಬಿ ಇಂದ ಪ್ರಜ್ಞಾ ಮತ್ತು ನೇಹ ಪೂಜಾರಿ. ಒಂಬತ್ತು ಬಿ ಇಂದ ಅಭಿಷೇಕ್.
10 ಎ ಇಂದ ಮೆಹಕ್ ಪರ್ವೀನ್, 10 ಬಿ ಇಂದ ಯತೀನ್, ಸ್ಕಾಲರ್ 9 ಎ ಇಂದ, 9 ಬಿ ಇಂದ ಚಿತ್ರಶ್ರೀ 10 ಎ ಇಂದ, ಶ್ರೀಮತಿ ಸರೋಜಿನಿ ರಿಟೈರ್ಡ್ HM ಆಫ್ AHS, ಸಾಕ್ಷಾ 9 ಬಿ, ಐತಪ್ಪ ರಾವ್ ಆ್ಯಂಡ್ ಶ್ರೀ ಗೋವಿಂದ ರಾವ್, ಲಿಖಿತ್ NTA, ಥ್ಯಾಂಕ್ ಯು ಮೇಡಮ್. ಸ್ಕಾಲರ್ಶಿಪ್ ಬೈ ಎ ಸಿಂಧು M 10 ಬಿ, ಯಶ್ 10 ಎ, ರಂಜಿತಾ 10 ಬಿ, ಶ್ರೀಮತಿ ಯಶೋಧ ಗೊಲ್ಲರೆಕೇರಿ goes to Vikas scholarship for the children of staff member of AHS goes to ಹಿಂದಿಯಲ್ಲಿ ಪವಿತ್ರ NTA, ವಿಜ್ಞಾನ ಮತ್ತು ಸಮಾಜದಲ್ಲಿ ಪವಿತ್ರ NTA ಇಂದ, ಕನ್ನಡದಲ್ಲಿ ರಕ್ಷಿತಾ 9 ಎ, ಗೌತಮಿ 9 ಬಿ, ಹತ್ತನೇ ತರಗತಿಯಿಂದ ಕನ್ನಡದಲ್ಲಿ ಹಶ್ಮಿತಾ 10 ಎ, ಗಣಿತ ಮತ್ತು ವಿಜ್ಞಾನದಲ್ಲಿ ಸುರಕ್ಷಾ 10 ಎ, ಸಮಾಜದಲ್ಲಿ ಪ್ರಜ್ಞಾ 10 ಬಿ, ಕ್ಯಾಶ್ ಪ್ರೈಸ್ ಬೈ ಶ್ರೀಮತಿ ಅಮಿತಾ ಟೀಚರ್, ಅಮಿತಾ 73 ಅಂಕ, ಕಾವ್ಯ ಮನೀಶ್ ಶೆಟ್ಟಿ, ಕ್ಯಾಶ್ ಪ್ರೈಸ್ ಬೈ ಶರತ್, ಪಡುಕೋಣೆ ಶಾಂತ, ಥ್ಯಾಂಕ್ ಯು ಸರ್. ಹೈಯೆಸ್ಟ್ ಮಾರ್ಕ್ಸ್ ಥ್ಯಾಂಕ್ ಯು ಮೇಡಮ್. ಸುಮನ್ ಮತ್ತು ಕಿರಣ VS 99 ಅಂಕವನ್ನು ಪಡೆದಿರುತ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ಶ್ರೇಯಾ, ಕಾರ್ತಿಕ್, ಮನೀಶ್ ಶೆಟ್ಟಿ. ಮನೀಶ್ ಶೆಟ್ಟಿ, ಥ್ಯಾಂಕ್ ಯು ಸರ್.
ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಮತ್ತು ಸಾಂಸ್ಕೃತಿಕದಲ್ಲಿ ಭಾಗವಹಿಸಿ ಬಹುಮಾನವನ್ನು ವಿಜೇತರ ಪಟ್ಟಿಯನ್ನು ಓದಲಿದ್ದೇನೆ. ಓದಿದ ತಕ್ಷಣ ಹೆಸರು ಹೇಳಿದ ತಕ್ಷಣ ಬಂದು ಬಹುಮಾನವನ್ನು ಪಡ್ಕೊಂಡು ಹೋಗಬೇಕು ಆದಷ್ಟು ಬೇಗ ವಿದ್ಯಾರ್ಥಿಗಳು. ಸಾಂಸ್ಕೃತಿಕ ವಿಭಾಗದಲ್ಲಿ ಪ್ರಥಮದಾಗಿ ಗೂಡು ದೀಪ ಸ್ಪರ್ಧೆ ಸುಮಂತ್ 10th A ಈ ಒಂದು ಬಹುಮಾನವನ್ನು ಕೀಲ್ 8th A ಫ್ಯಾನ್ಸಿಡರ್ಸ್ ಮೆಹೇಕ್ ಪರ್ವೀಸ್ ಸಿಂಧು 10th B. ಗ್ರೂಪ್ ವಿಭಾಗದಲ್ಲಿ ಅಶ್ವಿನಿ ಮತ್ತು ಬಳಗ 10th B. ಥ್ಯಾಂಕ್ ಯು ಸರ್. ಹೀಗೆ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಹುಡುಗರ ಗ್ರೂಪ್ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸಿದ್ದೇವೆ. 9th ಸ್ಟ್ಯಾಂಡರ್ಡ್ ಅಭಿಷೇಕ್ ಮತ್ತು ಬಳಗ ಫಸ್ಟ್. ಥ್ಯಾಂಕ್ ಯು ಮೇಡಮ್. ಸ್ಥಾನ ಪ್ರಜ್ವಲ್ ಮತ್ತು ಬಳಗ. ಸಾಂಸ್ಕೃತಿಕ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ B. ಪವಿತ್ರ 8th A. ಇಂಡಿವಿಜುವಲ್ ಚಾಂಪಿಯನ್ ಮತ್ತು ಓವರಾಲ್ ಚಾಂಪಿಯನ್ ಆಗಿ ಬಹುಮಾನಗಳನ್ನು ಈ ಒಂದು ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇವೆ. ಇಂಡಿವಿಜುವಲ್ ಚಾಂಪಿಯನ್ ಆಗಿ ಜೂನಿಯರ್ ಗರ್ಲ್ಸ್ ಸೆಕ್ಷನಲ್ಲಿ ಸಹನಾ ಈ ಒಂದು ಬಹುಮಾನವನ್ನು, ಈ ಒಂದು ಸಭೆಯ ಮುಖ್ಯ ಅಧ್ಯಕ್ಷರು ತಾರನಾಥ್ ಗಟ್ಟಿ ಅವರು ನೀಡಿ ಗೌರವಬೇಕಾಗಿ ಕೇಳಿಕೊಳ್ಳುತ್ತೇವೆ. 100 ಮೀಟರ್ ಓಟದಲ್ಲಿ ಪ್ರಥಮ, 800 ಮೀಟರ್ ಓಟದಲ್ಲಿ ಪ್ರಥಮ, 1500 ಮೀಟರ್ ಓಟದಲ್ಲಿ ಪ್ರಥಮ, ಇನ್ನೂರು ಮೀಟರ್ ಓಟದಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ಪ್ರಥಮ, ಹೈ ಜಂಪಲ್ಲಿ ಪ್ರಥಮ, ಲಾಂಗ್ ಜಂಪಲ್ಲಿ ದ್ವಿತೀಯ ಅಂತ ಮುರಳಿ ಸರ್ ಅವರು ನೀಡಿ ಗೌರವಿಸಬೇಕಾಗು. ಟ್ರಿಪಲ್ ಜಂಪಲ್ಲಿ ಪ್ರಥಮ, ಲಾಂಗ್ ಜಂಪಲ್ಲಿ ದ್ವಿತೀಯ, 3000 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾರ್ ಇವರ ಪ್ರಯುಕ್ತ ಚಪ್ಪಾಳೆ. ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕದಲ್ಲಿ ಮಾತ್ರ ಅಲ್ಲ, ಕಲೆಯಲ್ಲೂ ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಚಿಲ್ಡ್ರನ್ಸ್ ಡೆವಲಪ್ಮೆಂಟ್ ಸೊಸೈಟಿ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳು ಯಶಸ್ವಿನಿ 10th B, ಇನ್ನೊಂದು ವಿದ್ಯಾರ್ಥಿನಿ
ತೇಜಸ್ವಿನಿ YS ಆಚಾರ್, 8th B. ಹರ್ಷವರ್ಧನ್, 10th B. ಥ್ಯಾಂಕ್ ಯು. ನಗದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ 500 ರೂಪಾಯಿ ವಿದ್ಯಾರ್ಥಿಗಳಿಗೆ. ಬಹುಮಾನವನ್ನು 2 ವಿದ್ಯಾರ್ಥಿಗಳು ಹಂಚಿಕೊಳ್ತಾ ಇದ್ದಾರೆ. ಭುವನ್ 10A ಇಂದ, ಯಶಸ್ವಿ 10B ಇಂದ. ಈ ಬಹುಮಾನವನ್ನು ಮುರಳಿ ಸರ್ ಅವರು ಕೊಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಅತಿಥಿಗಳಿಂದ ಭಾಷಣ. ಶ್ರೀಮತಿ ಸವಿತಾ ಗಟ್ಟಿ, ನಮ್ಮ ಶಾಲಾ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಣಾಜೆ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಇಲ್ಲಿ ನೋಡುವಾಗ, ವಿದ್ಯಾರ್ಥಿಗಳನ್ನು ನೋಡುವಾಗ, ಈಗ ಎಲ್ಲರೂ ಪ್ರೈಸ್ ತಗೊಂಡಿದ್ದೀರಿ, ಎಲ್ಲ ಹುರುಪಿನಿಂದ ಎಲ್ಲರೂ ಪ್ರೋತ್ಸಾಹ ಕೊಡ್ತಾಯಿದ್ದೀರಿ. ನನಗೆ ಇಲ್ಲಿ ಶಾಲೆಯಲ್ಲಿ ಕಲಿತ ಒಂದು ಅನುಭವ ಆಯಿತು. ಮತ್ತು ನನಗೆ ನೆನಪಾಯಿತು, ನನ್ನ ಶಾಲೆ, ನಾನು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಇಲ್ಲಿ ಇದೇ ಹಾಲ್ನಲ್ಲಿ ಕೂತ್ಕೊಂಡು ನಾವು ಬಂದ ಅತಿಥಿಗಳ ಭಾಷಣ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಕೂತ್ಕೊಳ್ತಾ ಇದ್ದೇವೆ. ಹಾಗೆಯೇ ಈಗ ಸಬ್ಜೆಕ್ಟ್ ವೈಸ್ ಬಹುಮಾನ ವಿತರಣೆ, ನಾನು ಮುಖ್ಯೋಪಾಧ್ಯಾಯ ಹೇಳ್ತಾ ಇದ್ದೆ, ನಾನು ಶಾಲೆಯಲ್ಲಿ ಕಲಿತಾ ಇರುವಾಗ ಕೆಲವು ಸಬ್ಜೆಕ್ಟ್ ವೈಸ್ ಮತ್ತು ಕ್ಲಾಸಲ್ಲಿ ಫಸ್ಟ್ ಸೆಕೆಂಡ್ ಒಂದು ಬಹುಮಾನ ತಗೊಂಡಿದ್ದೆ. ಅದನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರಿಗೆ. ಮತ್ತು ಇವಾಗ ನಾನು ಹೇಳಬೇಕಂದ್ರೆ, ಖಾಲಿ ವಿದ್ಯಾಭ್ಯಾಸ ಅಲ್ಲ, ನಾನು ಮಾತು ಕಡಿಮೆ ಅಂತೇಳಿ ನನಗೆ ಮೊದಲಿಂದ ಬಂದ ಅಭ್ಯಾಸ ಅಂತೇಳಿದರೆ, ಮಾತು ಇಲ್ಲಿ ಓದ್ತೇನೆ ಪ್ರೈಸ್ ತಗೊಳ್ಳಿಕ್ಕೆ ಅಂತ ಅಲ್ಲ, ಅದ್ರ ಮಾತು ಕಡಿಮೆ, ಅದೇ ಕಂಟಿನ್ಯೂ ಆಗಿದೆ. ಈಗ ಪಂಚಾಯತಿಗೆ ಹೋದ ಮೇಲೇನು ನನಗೆ ಮಾತಾಡಲಿಕ್ಕೆ ಅಂತ ಹೇಳಿದರೆ ಮಾತಾಡುವ ಅನಿವಾರ್ಯತೆ ಇದೆ, ಮಾತಾಡ್ತಾ ಇದ್ದೇನೆ. ಅತಿಥಿಗಳಾಗಿ ಕರೆದ್ರೆ ಎಲ್ಲೂ ಹೋಗ್ತಾ ಇಲ್ಲ. ಅದು ಎಲ್ಲಿ ಇದ್ದವರಿಗೆ ಗೊತ್ತುಂಟು ಅನ್ಸುತ್ತೆ. ನನಗೆ ಶಂಕರನಾರಾಯಣ ಸರ್ ಅವ್ರಿಗೆ ಜೀವನ ಎಲ್ಲ ಕೋಟೆಗಾರ ಪಂಚಾಯತಲ್ಲಿ ನಾನೊಂದು ಅಭಿವೃದ್ಧಿ ಅಧಿಕಾರಿ ಇರುವಾಗ ಎಲ್ಲ ನನ್ನ ಗ್ರಾಮಸ್ಥರ ಪರಿಚಯ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಅನಿವಾರ್ಯವಾಗಿ ಬಂದಿದ್ದೇನೆ. ಬಂದ ಅವಕಾಶದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮಗೆ ಈ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನು ಸಾಧ್ಯವಿದೆಯೋ ಅದನ್ನು ನಾವು ಸಾಧಿಸ್ಕೊಳ್ಬೇಕು. ಮುಂದೆ ಅವಕಾಶ ಸಿಗ್ತದೋ ಇಲ್ಲವೋ, ಈಗ ನಮ್ಮ ಒಳ್ಳೆಯ ಸಮಯ, ನಮ್ಮ ಈ ಒಂದು ಜೀವನದ ಇದು ವಿದ್ಯಾಭ್ಯಾಸ ಟೈಮಲ್ಲಿ ನಾವು ಸಮಯ ವ್ಯರ್ಥ ಮಾಡದೆ ಓದುವುದಂತ ಮಾತ್ರ ಅಲ್ಲ, ಎಲ್ಲ ವಿಭಾಗಗಳಲ್ಲಿ, ಅದು ಇದು ಆಟೋಪಟ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ವಿಭಾಗಗಳಲ್ಲಿ ಪರಿಣಿತರಾಗಿರ್ತಾರೆ. ಆ ಸದುಪಯೋಗವನ್ನು ಶಿಕ್ಷಕರಿಂದ ಪಡ್ಕೊಂಡು ಮುಂದಿನ ಹಂತದಲ್ಲಿ ನಮಗೆ ಶಿಕ್ಷಕರು ತುಂಬ ಇಷ್ಟು ಹತ್ತಿರವಾಗಿ ಸಿಗುವುದಿಲ್ಲ. ಇವಾಗ ನಮ್ಮನ್ನು ಸುಧಾರಣೆ ಮಾಡಲಿಕ್ಕೆ ಶಿಕ್ಷಕರು ನಮ್ಮ ಹತ್ತಿರನೇ ಸಿಗ್ತಾರೆ. ಏನಾದರೂ ನಮಗೆ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸ್ಕೊಳ್ಬೋದು ಅವರ ಹತ್ರ. ಹಾಗೆ ನಾವು ಈಗ ಅಂತೇಳಿದರೆ, ಮೊದಲಿನಲ್ಲಿ ಅಂತೇಳಿದರೆ ಆಕರ್ಷಣೆಗಳು ಕಡಿಮೆ, ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಬರೀ ಓದುವುದು. ಹಾಗೆ ಈಗ ಹಾಗಲ್ಲ, ಎಲ್ಲ ಟಿ ವಿ ಇದೆ, ಟಿ ವಿಯಲ್ಲಿ ಡಿಫ್ರೆಂಟ್ ಚಾನಲ್ ಇದೆ, ಹಾಗೆಯೇ ಮೊಬೈಲ್ ಇದೆ. ಏನು ಬೇಕಾದರೂ ನಿಮಗೆ ಫ್ಯಾಷನ್ ಅಟ್ರಾಕ್ಷನ್ಸ್ ಜಾಸ್ತಿ, ಅಂಥ ಆಕರ್ಷಣೆಗಳಿಗೆ ಒಳಗಾಗದೆ ಸ್ವಲ್ಪ ಈ ಅವಧಿಯಲ್ಲಿ ವಿದ್ಯಾಭ್ಯಾಸ ಮತ್ತು ನಮಗೆ ಕಲಿಕೆಗೆ ಪೂರಕವಾಗುವಂತಹ ಅವಕಾಶವನ್ನು ಉಪಯೋಗಿಸಬೇಕು. ನಮ್ಮಿಂದ ನಮ್ಮ ಸಮಾಜಕ್ಕೆ, ನಮ್ಮ ಶಾಲೆಗೆ, ನಮ್ಮ ಕುಟುಂಬದವರಿಗೆ ಏನು ಒಳಿತು ಮಾಡ್ಬೋದು ಅದನ್ನು ಇಲ್ಲಿಂದಲೇ ನಾವು ಪ್ರಾರಂಭಿಸಬೇಕಾಗ್ತದೆ. ಏನಾದರೂ ಒಳಿತು ಮಾಡೋದಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಒಳಿತು ಮಾಡದಿದ್ದರೆ ಆದರೂ ಪರವಾಗಿಲ್ಲ, ಆದರೂ ಯಾವುದು ಸಮಾಜಕ್ಕೆ ಕೆಟ್ಟದನ್ನು ಬಯಸದೆ ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಅಂತ ನಾನು ಹಾರೈಸ್ತೇನೆ. ಹಾಗೆಯೇ ನಾವು ನಿಮ್ಮ ಮುಂದಿನ ಜೀವನಕ್ಕೆ ಜೀವನವು ಒಳ್ಳೆಯದಾಗಲಿ, ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ. ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇಲ್ಲಿಗೆ ನಿಲ್ಲಿಸದೆ ಒಂದು ಉತ್ತಮ ರಾಜ್ಯ ಮಟ್ಟದ, ದೇಶ ಮಟ್ಟದ, ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರು ತಂದು ನಮ್ಮ ಶಾಲೆಗೆ ಹೆಸರು ತರುವಂತಾಗಲಿ ಎಂದು ಪ್ರಾರ್ಥಿಸ್ತಾ ಈ ಮಾತನ್ನು ಮುಗಿಸ್ತೇನೆ. ಹಾಗೆ ನನಗೆ ಇಲ್ಲಿ ಅವಕಾಶ ಒದಗಿಸಿಕೊಟ್ಟ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ, ಆಗ ಆಡಳಿತ ಮಂಡಳಿ ಮತ್ತು ಇದಕ್ಕೆ ಸಹಕರಿಸಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾತಿಗಿಂತ ಕೃತಿ ಮೇಲು ಅಂತ ಹೇಳ್ತಾನೆ. ನಿಮಗೆ ಅನೇಕ ವಿಚಾರಗಳನ್ನು ನಮ್ಮ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ, ಒಳ್ಳೆಯ ಕಿವಿ ಮಾತುಗಳನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಅದನ್ನೆಲ್ಲ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಈಗ ಅಧ್ಯಕ್ಷರ ಭಾಷಣ ಶ್ರೀ ತಾರಾನಾಥ್ ಗಟ್ಟಿ, ತಾಂತ್ರಿಕಾಧಿಕಾರಿಗಳು, ಕೃಷಿ ನಿರ್ದೇಶಕರ ಕಚೇರಿ, ಮಂಗಳೂರು. ತುಂಬ ಮಕ್ಕಳಿಗೆ ನಾನು ಗೊತ್ತಿರಲಿಕ್ಕಿಲ್ಲ, ಯಾಕೆಂದರೆ ನಾನು ಶಾಲೆಯನ್ನು ಬಿಟ್ಟು 13 ವರ್ಷ ಆಯಿತು. ಅಕ್ಟೋಬರ್ ತಿಂಗಳಿಗೆ, ಇದೀಗ ನವಂಬರ್ ತಿಂಗಳ ಅಂತ್ಯ.
13 ವರ್ಷ ಆಯಿತು. ನನ್ನ ಹೆಸರು ಮುರಳೀಧರ್ ರಾವ್ ಅಂತ. ನನ್ನ ಒಂದು ಭಾವಚಿತ್ರ ಅಲ್ಲಿ ಹಾಕಿದ್ದಾರೆ, ಬಹುಶಃ ನೀವು ನೋಡಿದಿಲ್ಲ ಗೊತ್ತಿಲ್ಲ. ಸಣ್ಣದುಂಟು. ನಾನು 3.5 ವರ್ಷ ಹೆಡ್ ಮಾಸ್ಟರ್ ಆಗಿದ್ದು, ಸ್ವಲ್ಪ ಸಣ್ಣದೇ ಉಂಟು. ಎಲ್ಲ 10-15 ವರ್ಷ ಹೆಡ್ ಮಾಸ್ಟರ್ ಆಗಿದ್ದವರು ಜಾಸ್ತಿ ಇದ್ದಾರೆ. ಇರಲಿ, ಸಣ್ಣದಾರು ದೊಡ್ಡದಲ್ಲ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಹೇಳ್ತಾರಲ್ಲ, ಹಾಗೆ ಎಣಿಸಿದ್ದೇನೆ ನಾನು. ಇರಲಿ, ಅದರ ಬಗ್ಗೆ ನನ್ನ ತಕರಾರೇನಿಲ್ಲ. ಈಗ ಸಮಾರಂಭದ ಕುರಿತು ಒಂದು 4 ವಾಕ್ಯ. ಆನಂದಾಶ್ರಮ ಪ್ರೌಢಶಾಲೆ ಕೋಟೆಕಾರ ಇದರ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಇಲ್ಲಿ ಈ ಸಮಾರಂಭಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳು ಶ್ರೀಯುತ ತಾರಾನಾಥ್ ಗಟ್ಟಿ, ಶ್ರೀಮತಿ ಸವಿತಾ ಗಟ್ಟಿ, ಇಲ್ಲಿ ಅಧ್ಯಾಪಕ ವೃಂದ, ಪ್ರೀತಿಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಸದಸ್ಯರು, ರಕ್ಷಕ ಶಿಕ್ಷಕ ಸಂಘದವರು, ಮಕ್ಕಳು, ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ನಾನು ಗಣಪತಿ ಪ್ರೌಢಶಾಲೆಯಲ್ಲಿ 22 ವರ್ಷ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು ಗಣಪತಿ ಪ್ರೌಢಶಾಲೆ ಯಾವುದು ಅಂತ. ಅದೀಗ ಮುಚ್ಚಿ ಹೋಗಿದೆ, ಬಾಗಿಲು ಹಾಕಿದೆ. ಅದಕ್ಕೆ 1-2 ವರ್ಷ ಆಯಿತು ಬಾಗಿಲು ಹಾಕಿ. ನಾನಲ್ಲಿ ಸೇರುವಾಗ ಸುಮಾರು 14 ಸೆಕ್ಷನ್ ಇತ್ತು. 8ನೇ ಕ್ಲಾಸಿನಲ್ಲಿ 14 ಸೆಕ್ಷನ್ ಇತ್ತು. 8ನೇ ಕ್ಲಾಸಿನಲ್ಲಿ 9, 10 ಮತ್ತು ವಿಷಯ ಬೇರೆ. ಸಾಧಾರಣ ಒಂದು 3,000 ಮಕ್ಕಳಿದ್ರು ಅಲ್ಲಿ ನೋಡಿ. ಈಗ 30 ಮಕ್ಕಳಿಲ್ಲ ಹೇಳಿ ಬಾಗಿಲು ಹಾಕಿದ್ದಾರೆ. ಅದನ್ನು ಗಣಪತಿ ಹೆಸರು ಗೊತ್ತಿರ್ಬೋದು ನಿಮಗೆ. 2 ವರ್ಷ ಆಯಿತು ಬಾಗಿಲು ಹಾಕಿ. ನಾನು 84ನೇ ಇಸವಿಯಲ್ಲಿ ಇಲ್ಲಿ ಬಂದವ. 1984ರಿಂದ ಇಲ್ಲಿಯೇ ಮಾಸ್ಟ್ರಾಗಿ ಸೇರಿದ್ದು. ಆಮೇಲೆ ದೇವರ ದಯದಿಂದ 3.5 ವರ್ಷ ಅಂದಾಜು, ಅಂದರೆ ಅಕ್ಟೋಬರ್ ಬಂತಲ್ಲ, ಹಾಗೆ 3.5 ವರ್ಷವನ್ನು ಮುಖ್ಯೋಪಾಧ್ಯಾಯನ ಆದೆ. ಹೀಗೆ ನಾನು ಮುಖ್ಯೋಪಾಧ್ಯಾಯನಾದ ನಂತರದಿಂದ ಸಹ ಮೊದಲು ಸಹ ಸೇರಿದ ಪ್ರಾರಂಭದಿಂದಲೂ ನಾನು ಇಲ್ಲಿ ಬಹಳ ಆ್ಯಕ್ಟಿವ್ ಆಗಿಯೇ ಇದ್ದೆ. ಎಲ್ಲರೊಟ್ಟಿಗೆ ಸೇರಿಕೊಂಡು ಬೆರೆತುಕೊಂಡು ಮಕ್ಕಳೊಟ್ಟಿಗೆ ಬೆರೆಯುವುದು ಅಂತೇಳಿ ನಾನು ಬಹಳ ಸಂತೋಷ ಹಾಗಿದ್ದೆ. ಗಂಜಿ ಕೇಂದ್ರ ಇತ್ತು, ಅದರಲ್ಲಿ ಸಹಾಯ ಮಾಡಿ ಇದು ಕೆಲಸ ಮಾಡ್ತಾಯಿದ್ದೆ. ಎಲ್ಲ A to Z ಹೇಳ್ತಾರಲ್ಲ ಹಾಗೆ, ಯಾರು ಎಂಥದ್ದು ಕೇಳಿದರೂ ಇಲ್ಲ ಅಂತ ಹೇಳಿದವಲ್ಲ ಅಂತ. ಯಕ್ಷಗಾನ ಪ್ರಾರಂಭ ಜಲಂಧರ ಇಂತ ಗೊತ್ತಿರ್ಬೋದು ನಿಮಗೆ, ಅವರಿಗೆ ಇಲ್ಲ. ಅವರೊಟ್ಟಿಗೆ ಸೇರಿಕೊಂಡು ಅಲ್ಲಿಯೇ ಯಕ್ಷಗಾನ ಪ್ರಾರಂಭ ಮಾಡಿದ್ದೇನೆ 73ರಲ್ಲಿ. ಎಲ್ಲಿ ನಮ್ಮ ಗಣಪತಿಯಲ್ಲಿ ಸೇರುವಾಗಲೇ ಅದೇ 73ರಿಂದಲೇ ಪ್ರಾರಂಭ, ಭಾರ್ಗವ ವಿಜಯ ಅಂತ. ಅದರಲ್ಲಿ ಭಾರ್ಗವನಾಗಿ ಕೆಲಸ ಮಾಡಿದ್ದೇನೆ. ತುಂಬ ದೊಡ್ಡ ವೇಷ ಎಲ್ಲ ಮಾಡಿದ್ದೇನೆ. ಕಾರಣ ಮತ್ತು ಅಭಿಮನ್ಯು ಎಲ್ಲ, ನಿಮ್ಮ ಮಹಿಷಾಸುರ ಮತ್ತು ದೇವೇಂದ್ರನಿಗೆ ಬಹಳ ಹೆಸರಿತ್ತು. ನನ್ನ ದೇವೇಂದ್ರನಿಗೆ ಬಹಳ, ಎಲ್ಲ ಕಡೆಯಲ್ಲಿ ದೇವೇಂದ್ರನೇ ಮಾಡೋದು ಜಾಸ್ತಿ. ಮಹಿಷಾಸುರ ಸ್ವಲ್ಪ ಕಮ್ಮಿ ಮಾಡಿದ್ದು. ಎಲ್ಲರ ಕಾರ್ತ್ಯವೀರ್ಯ ಅದು ಇದು ಮಾಡದ ಕೆಲಸ, ಆಡು ಮುಟ್ಟೋದು ಸೊಪ್ಪಿಲ್ಲ, ಹಾಗೆ ಒಂದು ಗಾದೆ ಉಂಟಲ್ಲ, ಹಾಗೆ ಎಲ್ಲ ಮಾಡಿದ್ದೇನೆ. ಅದು ಯಾಕೆ ಈಗ ಕಡಿಮೆ ಆಯಿತು, ಈಗ ಸಹ ಹೋಗ್ತಿದ್ದೆ, ಅದಕ್ಕೆ ಮತ್ತು ನಾನು ಸರಿಯಾದ ಜನ ಎಲ್ಲ ಸಿಕ್ಕಲಿಲ್ಲ. ಹಾಗಾಗಿ ಒಂದು 10-12 ವರ್ಷದಿಂದ ನಾನು ಅದನ್ನು ಸ್ಥಗಿತಗೊಳಿಸಿದ್ದೇನೆ. ರಿಟೈರ್ಡ್ ಆಗುವ ಮೊದಲೇ 1-2 ವರ್ಷ ಅದು ಮತ್ತು ನನ್ನ ಮಕ್ಕಳು ಹೇಳಿದರು, ಪಾಪ ಅದೆಲ್ಲ ಬೇಡ, ಹಾಗೆ ಹೀಗೆ, ನೀವು ಎಲ್ಲೆಲ್ಲಿ ಹೋಗಬೇಕಲ್ಲ. ಶಾಲೆ ಬಿಟ್ಟು ನಾನು ಎಲ್ಲಿ ಹೋಗಲಿಲ್ಲ. ಶಾಲೆಯನ್ನು ಒಂದು ರಜೆ ಮಾಡಿ ನನಗೊಂದು 1,000 ರೂಪಾಯಿ ಸಿಗ್ತದೆ ಅಂತ ಎಲ್ಲಿ ಹೋಗಲಿಲ್ಲ. ನಾನು ಒಂದೇ ಒಂದು ಪೈಸೆ ಯಕ್ಷಗಾನದಲ್ಲಿ ಸಹ ಯಾರಿಗೆ ತಗೊಂಡು ನಾನೇ ಕೊಟ್ಟದ್ದು ಮಕ್ಕಳಿಗೆ ಸಹ ಪ್ರೈಸು. ಆಗಲೇ ಶುರುವಾದದ್ದು ಮಕ್ಕಳಿಗೆ ಸಹ ಎಲ್ಲ ಪ್ರೈಸ್ ಕೊಡಲಿಕ್ಕೆ 1,000 ತೆಗೆದು ಕೊಡ್ತಿದ್ದೆ. ಮಕ್ಕಳು ಚೆನ್ನಾಗಿರಬೇಕು ಅಂತ ಒಂದು ಉಮೇದು ಬರಲಿ, ಆಗ ಒಂದು ಉಮೇದಿತ್ತು ಮಕ್ಕಳಿಗೆ ಸಹ. ಅದನ್ನೆಲ್ಲ ಹೇಳುತ್ತಾ ಹೋದರೆ ತುಂಬ ವಿಷಯ ಉಂಟು, ಹೇಳಿ ಪ್ರಯೋಜನ ಇಲ್ಲ, ಹೇಳಿದ್ದು. ಅಂತೂ ಶಾಲೆಯಲ್ಲಿ ವಾರ್ಷಿಕೋತ್ಸವ ಚೆನ್ನಾಗಿ ಆಗಲಿ, ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ, ಸರ್ವರಿಗೂ ಸುಖವನ್ನುಂಟು ಮಾಡಲಿ ಅಂತ ಹೇಳಿ ನಾನು 1-2 ಮಾತನ್ನು ಮುಗಿಸ್ತೇನೆ. ವರ್ಧಂತ್ಯುತ್ಸವ, ಶಾಲಾ ವರ್ಧಂತ್ಯುತ್ಸವ ಅಂದರೆ ಈ ನಮ್ಮ ಶಾಲಾ ಮಕ್ಕಳಿಗೆ ಅವರ ಒಂದು ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಸಿಗುವಂಥ ಒಂದು ಸುಸಂದರ್ಭ. ಈಗ ನಾನು ನೋಡಿದ್ದೇನೆ, ಈಗ ನೀವೆಲ್ಲರೂ ಎಲ್ಲ ಕ್ರೀಡೆಗಳಲ್ಲಿ, ಕಲೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಬಹುಮಾನಗಳನ್ನು ಪಡೆದಿದ್ದೀರಿ. ಹಾಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಬಹುಮಾನಗಳನ್ನು ಪಡೆದಿರುವುದಕ್ಕೆ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ಮತ್ತು ನನಗೆ ಈ ಸಮಾರಂಭಕ್ಕೆ ಆಹ್ವಾನ, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇಲ್ಲಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗಿದೆ. ಅದಕ್ಕಾಗಿ ನನ್ನನ್ನು ಆಹ್ವಾನಿಸಿದ ಶಾಲಾ ಆಡಳಿತ ಮಂಡಳಿ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಅವರ ತಂಡದವರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ.
ಹಾಗೆ ಇನ್ನೋರ್ವ ಅತಿಥಿ ಶ್ರೀಮತಿ ಸವಿತಾ ಗಟ್ಟಿಯವರಿಗೆ. ಧನ್ಯವಾದಗಳು ಸರ್. ಶುಭ ಮುಂಜಾನೆ. ಇಂದಿನ ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವಿದ್ಯಾರ್ಥಿಗಳು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ತಮ್ಮ ಪ್ರಗತಿಯನ್ನು ಉತ್ತಮಪಡಿಸಬೇಕು ಎನ್ನುವಂತಹ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಶ್ರೀ ತಾರನಾಥ್ ಗಟ್ಟಿ, ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ತಾಂತ್ರಿಕ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಮಂಗಳೂರು ಇವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಶಾಲಾ ಸವಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ವಿದ್ಯಾರ್ಥಿಗಳು ಕಲಿಕೆಗೆ ಪೂರಕವಾಗುವ ಎಲ್ಲ ವಿಭಾಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವ ಶುಭ ನುಡಿಗಳನ್ನು ಆಡಿದ ಶ್ರೀಮತಿ ಸವಿತಾ ಗಟ್ಟಿ, ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಕೊಣಾಜೆ ಇವರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಶಾಲಾ ಸಂದರ್ಭದಲ್ಲಿನ ಗತ ವೈಭವವನ್ನು ನೆನಪಿಸುತ್ತಾ ಎಲ್ಲರನ್ನೂ ಉದ್ದೇಶಿಸಿ ಶುಭ ನುಡಿಗಳನ್ನು ಆಡಿದ ಶ್ರೀ ಮುರಳೀಧರ್ ರಾವ್, ನಿವೃತ್ತ ಮುಖ್ಯ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜೀವನ್ ಸೋಮೇಶ್ವರ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಕೃಷ್ಣ ಪಡ್ಕ, ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರು ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶಂಕರನಾರಾಯಣ ಆಚಾರ್ಯ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಶಕುಂತಲಾ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.